ನಮ್ಮ ನಾಡದ ಮಲ್ಲ ಪುಗಡ್ತದ ಸಾಹಿತಿ, ಜನಪದ ವಿದ್ವಾಂಸರು, ಪ್ರಸಂಗಕರ್ತರು, ಕವಿ, ಸಂಶೋಧಕರು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಒಂತೆ ಕಾಲದ ಅಸೌಕೇಡು ಸೋಮೇಶ್ವರದ ಒಲುಮೆ ಅರ್ನ ಇಲ್ಲಾಡು ಶನಿವಾರ ಕಾಂಡೆ ವಿಧಿವಶರಾತರು ಅರ್ನ ಅಂತ್ಯವಿಧಿಕುಲು ಐತಾರ ಕಾಂಡೆ ನಡೆತನು. ಈ ಭಾಗದ ಗಣ್ಯಾತಿ ಗಣ್ಯರು, ಪ್ರಮುಖರು, ವಿಶೇಷವಾದ ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟರು ಸೇರಿನಂಚ ಗಣ್ಯರು ಸಂತಾಪನು ಸೂಚಿಸಿದರು. ನಮ್ಮ ನಾಡು ತೂಯಿನ ಮಲ್ಲ ಸಾಹಿತಿ, ವಿದ್ವಾಂಸರು, ಸಂಶೋಧಕರು, ಪ್ರಸಂಗಕರ್ತರು ಮಾತಾ ಭಾಷೆಡ್ಲ ವಿಶೇಷ ಪಾಂಡಿತ್ಯವನ್ನು ಪಡೆದಿತ್ತಿನಾರು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್. ಅರ್ನ ಇಲ್ಲದ ಪುದರ್ಲ ಅರ್ನ ನಯ ವಿನಯಗೆ ತಕ್ಕಂತೆಯೇ ಒಲುಮೆ ಶನಿವಾರ ಕಾಂಡೆ ಒಂದೇ ಕಾಲದ ಅಸೌಕೇಡು ಅರ್ನ ಸೋಮೇಶ್ವರದ ಒಲುಮೆ ಇಲ್ಲಡ ಅರ್ ವಿಧಿವಶರಾತರು. ಅರ್ನ ಸಾಹಿತ್ಯ ಕ್ಷೇತ್ರದ ಚಟುವಟಿಕೆ, ಅರ್ನ ಸಂಶೋಧನಾ ಕ್ಷೇತ್ರ, ಭಗವತಿ ಆರಾಧನೆ, ತುಳು ಸಾಹಿತ್ಯ ರಚನೆ, ಪದ್ಯ ರಚನೆ ಸೇರಿನಂಚ ಪ್ರಸಂಗ ರಚನೆದ ಬಗೆಟ್, ಅರ್ನ ವ್ಯಕ್ತಿತ್ವದ ಬಗೆಟ್, ಅರ್ನ ನಯ ವಿನಯತದ ಬಗೆಟ್, ಸೌಜನ್ಯದ ಬಗೆಟ್ ಅರನ್ನು ತೆರಿನಕುಲು ಅರ್ನೊಟ್ಟಿಗೆ ವಿಶೇಷ ಒಡನಾಟ ಪಡೆಯಿನಕುಲು ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಬಿ ಎ ವಿವೇಕ್ ರೈಕುಲು, ಡಾಕ್ಟರ್ ಚಿನ್ನಪ್ಪ ಗೌಡ ಅಂಚನೆ ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟರು, ಪ್ರೊಫೆಸರ್ ಭಾಸ್ಕರ್ ಕುಕ್ವಳ್ಳಿ, ಅರ್ನ ಒಲುಮೆದ ಶಿಷ್ಯ ಡಾಕ್ಟರ್ ಅರುಣ್ ಉಳ್ಳಾಲ್ ಸೇರಿನಂಚ ಪ್ರಮುಖರು, ಗಣ್ಯಾತಿ ಗಣ್ಯರು ಅರ್ನ ಬಗೆಟ್ ತೆರಿಪಾದ ನುಡಿನ ಮನದ ಪಾತೆರ ಪಂತೇರು. ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ತುಳು ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತ ಬುಳಚ್ಚೇಳಿಗೆ ಎಡೇನೆ ಬೆಂದಿನಾರು ತುಳುತ್ತ ಮಾಮಲ್ಲ ಸಾಹಿತಿ. ನಮ್ಮ 1915 ಇಸವಿದ ಕಾಲ ಪೊರ್ತುಗೆ ಆರಿನ ತುಳು ಪಾಡ್ದನ ಕಥೆಗಳು ಅನ್ಪನಂಜಿ ಬೂಕು ಹಚ್ಚಾಂಡು. ಈ ತುಳುತ್ತ ಪಾಡ್ದೋಲನ ಈ ಹೊಸ ಕಾಲಡು ಸುರೂಕು ಸಂಗ್ರಹ ಮಂತನಾರು ಅಮೃತ್ ಸೋಮೇಶ್ವರ್. ಅಂಚಾದೆ ಆರಡಂಜಿ ಮಲ್ಲಂಜಿ ಒಂಜಿ ಒಂಜಿ ಪೊದಿಕೆ ಇತ್ತು, ಒಂಜಿ ಕರಜನ ಇತ್ತು ನಾರನ್ನ ತುಳು ಪಾಡ್ದನದ ಒಂಜಿ ಸಂಗತಿ 1997 ಅವು ಕನ್ನಡ ಯೂನಿವರ್ಸಿಟಿ ಹಂಪಿಡ ಪ್ರಕಟ ಐಕೆ ದುಂಬೆ ಐನಾರು ಬೈಂಡ್ ಮಂತಿದ್ದೀರು. ಯಾನು ಎನ್ನ PhD ಮನ್ಪನಾಗ 1973-77 ಕಾರಣ ಯಾನು ಅಡ್ಕಡಪಗ ಇಲ್ಲಿತ್ತು ಅರಡೆ ಬೋಂತೆ ಅರಡೆ ಈ ಸಂಧಿ ಪಾಡ್ದಂಥ ವಿಷಯ ಮಾತ್ರ ಕೇಳೋದಿತ್ತೆ. ಅಪ್ಪಗ ನಾನು ಇಡೀ ಬುಕ್ ಹೆಂಗೆ ಕೊರತೆಂಡ ಸ್ವಂತ ಸಮಯ ಎಂಡೈತಿ ನಾನು ಉಪಯೋಗ ಮಾಡ್ತಂದೆ ಎನ್ನ PhDಗೆ. ಅಂಜನ ಆರ್ನ ಒಂಜಿ ಹೂವೇ ಒಂಜಿ ಕೊಪ್ಪರಿಗೆ ಇತ್ತಲ್ಲ ಬುಕ್ಕರೆ ಕೊರ್ಪುನಂಚಿತ್ತ ಒಂಜಿ ಮನಸ್ಸುದಾರ ಬುಕ್ಕ ಆರಂಜಿ ಕವಿ ಆನ ಹಿಡ್ದು ಅದು ಅವ್ರ ತುಳುಟು ಕವಿತೆ ಬರೆಯರು, ಅವ್ರ ಪೊರ್ಲದ ಭಾವಗೀತೆ ಬರೆಯರು. ಅಂಚ ತುಳುತ ಈ ಕವಿತೆಯಲ್ಲಿನ ಕ್ಯಾಸೆಟ್ದ ಸುರೂತ ಮಲ್ಲ ಕವಿಯನ್ನು ಅಮೃತ್ ಸೋಮೇಶ್ವರ್. ತುಳುತ ನಾಟಕಲು ಅವು ಗೋಂದೋಳು ಇಪ್ಪಡು ರಾಯರಾವತೆ ಅವಧಿ ಪೊಡ್ದು ಮತ್ತು ಗೋಂದೋಳು ದಾಯ ಪ್ರಸಿದ್ಧ ಅಂಡ ಇಡೀ ತುಳುತ ಮಣ್ಣದ ಮುರಿ ಬರ್ಪನ ಚಿತ್ತನ ಒಂಜಿ ನಾಟಕ ಅವು ಗೋಂದೋಳು ಅಂಚಾದೇನು ಏರೇ ನಿರ್ದೇಶನ ಮಾಡ್ತಲ್ಲ ಒಂಜಿ ಯಶಸ್ವಿ ಆಪನ ಅನ್ಪಣ ಚಿತ್ತ ನಾಟಕ 5 ಹೆಚ್ಚಾದಿಂಚಂದು ಅವ್ರನ್ನ ಕ್ಯಾಸೆಟೆಡ್ ಅವ್ರು ತುಳುತ್ತ ಪದ್ಯಗಳು ಪಂಡ ಹಿಡ್ದದು ಅವು ಎತ್ತೋ ಈ ಪದಕ್ಕಲು ಎಷ್ಟೋ ಜನ ಆರ್ನ ಅಂದ್ ಗೊತ್ತಿದ್ದಂದೆ ಪದ್ಯನು ಪಂಡೊಂದು ಬತ್ತನ ಜನಪದಕ್ಕಾದ ಒಂಜಿ ಪದ್ಯದ ಲೆಕ್ಕ ಪಂಡೊಂದು ಬತ್ತನಾರು. ಹೆಂಗೆ ಇತ್ತೆಲ್ಲ ನೆನಪುಂಡು 1971 ಕೋಟಿ ಚೆನ್ನಯ ಸಿನಿಮಾ ಮನಪಾಗ ವಿಶ್ವಕುಮಾರ ಬತ್ತದು ಅಮೃತ ಸೋಮೇಶ್ವರ್ಲ ಏನಲ್ಲ ಐಕ್ ಪದ್ಯ ಬರೋಡು ಹೆಂಗೆ ಪದ್ಯ ಅಂತ ಅಭ್ಯಾಸಿದ್ದೆ ಅಂಡು ಅಪ್ಪಾಗ ಐಕ್ಲ ಉಡ್ಲ ಅನ್ಸಿಡ್ರು ಯಾನ್ಲ ಅಮೃತರ್ಲ ವಿಶ್ವಕುಮಾರ್ಲ ಕುಲ್ಲದು ಪರ್ಡೇರು ಐಟ್ ಅಮೃತರ್ ಬರೆಯಿನ ಪದ್ಯ ಜೋಡು ನಂದ ದೀಪ ಬಳೆಗಳನ್ನ ತುಳುವ ನಾಡದ ಗುಂಡೋಡು ಯಾನ ಬರೆನ ಎಕ್ಕಸಕ್ಕ ಅಂಚದ ಎಂಕ್ಲ ಅಪ್ಪಡದಿಂಚಿ ಎಂಕಲಂಜಿ ಜೋಡು ಎಂಕಲ್ನ ಎನ್ನಲ್ಲ ಅಮೃತ ಈ ಜೋಡು ಜೋಡು ನಂದ ದೀಪ ಭಾರಿ ಪುದರ್ ಪೋಯಿನ ಚಿತ್ತನ ಸಿನಿಮಾದ ಪದ್ಯ ದುಃಖಲಾರ ಸುಮಾರು ಪದ್ಯ ಅವ್ರು ಬರೆಯರು. ಅಂಚ
ತುಳುತ್ತ ಸಂಶೋಧನೆಡು ಆರು ಎತೋ ಜನಕ್ಲೆಗ್ ಆರ್ನ ಇಡೀ ಈ ಸಾಮಗ್ರಿನ ಕೊರೊಂದಿತ್ತೆ PhD ಆರು ಹಿಡ್ದು ಸಾಮಗ್ರಿ ತಂದು PhD ಮಾಡ್ತಕ್ಲೇ ಒಂದು 10-15 ಜನ 20 ಜನ ಅವು ಆತ ಅಂದರೆ ಆನ ಮಾಡದ ಒಂಜೀಗ ಬುಕ್ಕ ತುಳುತ್ತ ಈ ಆಟೋಲ ಯಕ್ಷಗಾನಗೂ ಮಾತಾದಿಕ್ಕಡ್ಲೆ ಕಂಜಿ ವಿರೋಧಿತ್ತನ ಕಾಲಡು ಐಕ ಸುರೂಕು ಐಕ ಗಟ್ಟಿಯಾದ ಒಂದು ಉಂತುನಾರು ತುಳು ಯಕ್ಷಗಾನ ಬರಡು ತುಳುಟ್ಲಕ್ಷ ಖಾಲಿ ಕನ್ನಡತ್ತು ಪೌರಾಣಿಕ ಮಾತ್ರ ಎತ್ತು ಅವು ಜಾನಪದದ ಬೋರ್ಡು ಪಾಡ್ದನದ ಬೋರ್ಡನ್ನು ಪಡೆದು ಕಲ್ಕುಡನ ಯಕ್ಷಗಾನ ದಿಪ್ಪಡು ಸಿರಿತ್ ಯಕ್ಷಗಾನ ಇಪ್ಪಡು ಅಂಚ ತುಳುಕು ಮಾತೆರ್ಲ ಪೋಡ್ತೊಂದಿಪ್ಪನ ಕಾಲಡು ಐಕೊಂಜಿ ಯಕ್ಷಗಾನಡು ಐಕೊಂಜಿ ಪುದರ್ ಕೊರ್ತಂತನ ಧೈರ್ಯಮಂತನಾರು ಅಮೃತ ಸೋಮೇಶ್ವರ್ ತುಳು ಸಾಹಿತ್ಯ ಅಕಾಡೆಮಿಡು ಯಾನ್ ಅಧ್ಯಕ್ಷಾದಿಪ್ಪನಾಗ 1994 ಮುಟ್ಟ ಪಾರು ಏನದು ಮಾತಾಡಿತಿಡ್ಲ ಹಿರಿಯರಾರು ಪ್ರಾಯೋಡ್ಲ ಅನುಭವಡ್ಲ ಅವ್ರನ್ನ ಒಂಜಿ ಕೆಲಸೊಡ್ಲ ಆಂಡ ಆರು ಆ ಪೊರ್ತುಗಳು ಎಂಕ್ಲ ಮಾತ ಸೇರ್ದು ಒಂಜಿ ತುಳುನು ಕಟ್ಟಿ ಎಂಕ್ಲ ಒಂಜಿ 4 ವರ್ಷ ಅಂಚಾದ ಈ ತುಳುತ್ತ ಒಂಜಿ ಹಬ್ಬಕ್ಕೆ ಉತ್ಸವ ಉಳ್ಳಾಲ್ಡು ಮನ್ಪೆರೆ ಮುಖ್ಯವಾದ ಕಾರಣ ಅಮೃತ ಸೋಮೇಶ್ವರ್ ಆರೇ ಪಂಡ ಇದ್ದಿದ್ದು ನಮ್ಮ ಮೂಲು ಒಂಜಿ ಕೋಮು ಸೌಹಾರ್ದ ಮನ್ಪಡು ಉಳ್ಳಾಲಡ್ಡು ಪಂಡದು ಅಲ್ಪ ಆರ್ನ ಆಲೋಚನೆ ಪ್ರಕಾರ ಮನ್ತೇನೆ ಅಂಚಾದ ಅವು ಇರ್ದಕ್ಕ ಉದ್ಯೋಗಗಳು ಅವು ನಡತೊಂದು ಬತ್ತುಂಡು ತುಳು ಅಕಾಡೆಮಿಡು ಎಂಕ್ಲ ಮನ್ತಾನೆ ಕೆಲಸ ಎಂಕ್ಲ ಚೆನ್ನೈಗೆ ಪೋಪುನಾವಡು ಇದನ್ನು ಬೊಂಬಾಯಿಗೆ ಆವಡು ಇದನ್ನು ಅನಂತಶಯನಗೆ ಆವಡು ಎಂಕ್ಲ ಮಾತ್ರ ತುಳುಟೇ ಪಾತೊರದಿತ್ತೇನೆ ಕನ್ನಡ ಪಾತ್ರ ಅಂಚ ಒಂಜಿ ತುಳುತ್ತ ಸಂಶೋಧನೆ ತುಳುತ್ತ ಬುಳೆಚ್ಚಿಲು ತುಳೆನು ಪಾತೆರುಣೆ ತುಳುತ್ತ ಪದ್ಯ ತುಳುತ್ತ ಆಟ ಬಹುಶಃ ಒಂಜಿ ತುಳುತ್ತವೇ ಮಲ್ಲ ಒಂಜಿ ನಮ್ಮ ಒಂಜಿ ಪನ್ಪುನ ಒಂಜಿ ಕಲಾಶಾಂತ ಪನ್ಪುಲೆಕ್ಕ ಕೆಲಸ ಮಂತನಾರು ಅವು ಅಮೃತ ಸೋಮೇಶ್ವರ್. ಪ್ರೊಫೆಸರ್ ಅಮೃತ ಸೋಮೇಶ್ವರರು ನನ್ನ ಗುರುಗಳು. ಸುಮಾರು 50 ವರ್ಷಗಳಿಂದ ಅವರ ಸ್ನೇಹ, ವಿಶ್ವಾಸ, ಒಡನಾಟ ಅದರಲ್ಲಿ ಬೆಳೆದವನ್ನ. 1973ರಲ್ಲಿ ವಿವೇಕಾನಂದ ಕಾಲೇಜ್ ಸೇರಿದಾಗ ಕನ್ನಡ ಐಚ್ಛಿಕ ಆರಂಭ ಆಗಿತ್ತು. ಆ ಕಾಲಕ್ಕೆ ಅಮೃತರು ವಿಭಾಗವನ್ನು ಮುನ್ನಡೆಸ್ತಾ ಇದ್ದರು. ಆಮೇಲೆ ಕನ್ನಡ ಸಂಘದ ಸ್ಥಾಪನೆ, ಕನ್ನಡದ ಕೆಲಸಗಳು, ಅಂದರೆ ಒಟ್ಟಿನಲ್ಲಿ ನಾನು ಮತ್ತು ನನ್ನಂಥ ಅನೇಕ ವಿದ್ಯಾರ್ಥಿಗಳು ಕನ್ನಡದ ಪ್ರೀತಿಗೆ ಒಳಗಾದದ್ದು ಅದು ವಿವೇಕಾನಂದ ಕಾಲೇಜಲ್ಲಿ ಅಮೃತರ ವಿಭಾಗದ ಬಳಗದ ಮಾರ್ಗದರ್ಶನದಲ್ಲಿ. ಅಮೃತರು ಅಂದರೆ ಪ್ರೀತಿ, ಅಮೃತರು ಅಂದರೆ ವಿಶ್ವಾಸ, ಅಮೃತರು ಅಂದರೆ ಉತ್ತೇಜನ, ಅಮೃತರು ಅಂದರೆ ಮಾರ್ಗದರ್ಶನ, ಅಮೃತ ಅಂದರೆ ಒಲುಮೆ ಅಂತ ಅವರು ಮನೆಗಿಟ್ಟ ಹೆಸರು. ಆ ಒಲುಮೆ ಅವರಿಗೆ ಮಾತ್ರ ಅಲ್ಲ, ಇಡೀ ಮನೆಗೆ ಸಂಬಂಧಪಟ್ಟದ್ದು. ಬಹುಶಃ ಇಲ್ಲಿ ಬಂದವರೆಲ್ಲರೂ ಅವರ ಕುಟುಂಬದ ಜೊತೆಗಿನ ಒಲುಮೆಯನ್ನು ಅನುಭವಿಸಿ ಸವಿದು ಹೋದವರು. ಹಾಗಾಗಿ ಅಮೃತರ ಕಳ್ಕೊಂಡಿದ್ದೇವೆ ಎನ್ನುವುದಕ್ಕಿಂತ ಅಮೃತರು ಅವರ ನೆನಪುಗಳ ಮೂಲಕ ನಮ್ಮನ್ನು ಬಹಳ ಕಾಲ ಕಾಡಲಿದ್ದಾರೆ. ಸಾಮಾನ್ಯ ಅಮೃತರ ಕೆಲಸಗಳ ಬಗ್ಗೆ ಹೇಳುವಾಗ ಕರಾವಳಿಯ ಭಾಷೆ, ಸಾಹಿತ್ಯ, ತುಳು ಇದರ ಸಂಬಂಧದಲ್ಲಿ ಹೇಳುವಂಥದ್ದು ಒಂದು ಕ್ರಮ, ಅದು ನಿಜವೂ ಕೂಡ. ಆದರೆ ಅವರ ಸಾಹಿತ್ಯ ಕೃತಿಗಳ ವಿವರಗಳು ನಮ್ಮ ಕರಾವಳಿಗೆ, ತುಳುವಿಗೆ, ತುಳು ಸಂಸ್ಕೃತಿಗೆ ಸಂಬಂಧಪಟ್ಟದ್ದಾಗಿದ್ದರೂ ಕೂಡ ಆ ವಿವರಗಳನ್ನು ಬಳಸಿಕೊಂಡು ಅವರು ಕೊಟ್ಟಿರುವ ಸಂದೇಶ ಏನಿದೆ, ಅದರ ಮೆಸೇಜ್ ಅಂತ ಹೇಳ್ತೇವೆ ಅಥವಾ ಒಳನೋಟಗಳೇನಿವೆ, ಅದು ನಮ್ಮ ದೇಶದ ಅಥವಾ ಜಾಗತಿಕ ಸಾಹಿತ್ಯದ ಆಯಾಮದ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯವಾದದ್ದು. ಆ ದೃಷ್ಟಿಯಲ್ಲಿ ನಾವು ಅವರನ್ನು ಕರಾವಳಿ ಲೇಖಕ ಅಂತ ಹೇಳೋದರ ಜೊತೆಗೇ ನಮ್ಮ ದೇಶದ ಮತ್ತು ಜಗತ್ತಿನ ಒಬ್ಬ ಲೇಖಕ ಅಂತ ಪರಿಗಣಿಸುವುದಕ್ಕೂ ಕೂಡ ಸಾಧ್ಯ ಇದೆ. ಅವರ ಬರಹಗಳನ್ನು ಬಿಡಿ ನೋಡಿದರೆ ಸುಮಾರು 100-150 ದಾಟ್ತದೆ ಅಂತ ಬಹುಶಃ ಎಲ್ಲರಿಗೂ ಗೊತ್ತಿದೆ ಈಗ ಅವರ ಬರಹಗಳ ಬಗ್ಗೆ. ಒಬ್ಬ ಗಂಭೀರ ಲೇಖಕನಾಗಿ, ಸಂಶೋಧಕನಾಗಿ, ಸೃಜನಶೀಲ ಬರಹಗಾರನಾಗಿ, ಭಾಷಣಗಾರನಾಗಿ, ವೈಚಾರಿಕ ನಿಲುವುಳ್ಳವರಾಗಿ ಅಮೃತರು ಈ ಭಾಗದಲ್ಲಿ ಬಹಳ ಪ್ರಸಿದ್ಧರು. ಒಂದು ಅಲೆಯನ್ನು ಅಥವಾ ಒಂದು ಯುಗವನ್ನೇ ಅವರು ಸ್ಥಾಪನೆ ಮಾಡಿದವರು. ಅದರಲ್ಲಿ ಉಲ್ಲೇಖಿಸಲೇಬೇಕಾದ ಒಂದು 2-3 ಕೃತಿಗಳು ಸಾಕು ಅವರ ಹೆಸರನ್ನು ಸ್ಥಿರಸ್ಥಾಯಿಯಾಗಿಸೋಕ್ಕೆ. ಒಂದು ಸಂಸ್ಕೃತಿ ಅಧ್ಯಯನ ದೃಷ್ಟಿಯಿಂದ ಅವರ ಭಗವತಿ ಆರಾಧನೆ ಎನ್ನುವ ಕೃತಿ ಇರಬಹುದು, ತುಳು ನಾಟಕಗಳ ದೃಷ್ಟಿಯಿಂದ ತುಳು ನಾಟಕ ಸಂಪುಟ ಇರಬಹುದು, ಪಾಡ್ದನಗಳ ದೃಷ್ಟಿಯಿಂದ ಪಾಡ್ದನ ಸಂಪುಟ ಕೃತಿ ಇರಬಹುದು, ಯಕ್ಷಗಾನ ದೃಷ್ಟಿಯಿಂದ ಯಕ್ಷಗಾನ ಪ್ರಸಂಗ ಸಂಪುಟ, ಇದೆಲ್ಲ ಸಂಪುಟಗಳು. ಹಲವು ಕೃತಿಗಳು ಇರುವ ಅಥವಾ ಪ್ರಸಂಗಗಳಿರುವ, ನಾಟಕಗಳಿರುವ ಸಂಪುಟಗಳು. ಹಾಗೆಯೇ ಮೊಯ ಮಲಯಾಳ ಮತ್ತು ಕನ್ನಡ ನಿಘಂಟು ಒಂದು ಸಂಸ್ಥೆ ಮಾಡಬೇಕಾದ ಕೆಲಸ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯ ಕ್ರಮದಲ್ಲಿ, ಒಂದು ವಿನ್ಯಾಸದಲ್ಲಿ ಹೇಗೆ ಕೆಲಸ ಮಾಡಬಹುದು ಎನ್ನುವುದಕ್ಕೆ ಅಮೃತರು ಒಂದು ಜ್ವಲಂತ ಸಾಕ್ಷಿ. ಹಾಗೆಂತ ಆ ಕೆಲಸಗಳನ್ನು ಅವರು ಅದನ್ನು ನಾನು ಬಹಳ ಸಾಧನೆ ಮಾಡಿದ್ದೇನೆ ಅಂತ ಯಾವತ್ತೂ ಹೇಳಿಕೊಂಡವರಲ್ಲ.
ಅಂದರೆ ಅವರಲ್ಲಿ ಸ್ವಭಾವತಃ ಒಂದು ಒಂದು ನಯ, ಒಂದು ವಿನಯ ಮತ್ತು ಎಲ್ಲರ ಜೊತೆ ವಿಷಯಗಳನ್ನು ಹಂಚಿಕೊಳ್ಳುವುದು. ಅಂದರೆ ನಾವಿವತ್ತು ಯಾವ ಯುಗದಲ್ಲಿದ್ದೇವೆ ಅಂತಂದರೆ ಐಡಿಯಾ ವಿಚಾರಗಳನ್ನು ಕೂಡ ಮಾರಾಟ ಮಾಡುವ ಒಂದು ಸ್ಥಿತಿಯಲ್ಲಿದ್ದೇವೆ. ಅಮೃತರು ಅಭಿಪ್ರಾಯಗಳ ಅಥವಾ ವಿಚಾರಗಳನ್ನು ಹಂಚುವುದು, ಜ್ಞಾನವನ್ನು ಶೇರ್ ಅಂತ ಹೇಳ್ತೇವೆ. ಅದು ಜಗತ್ತಿನ ಎಲ್ಲ ವಿದ್ವಾಂಸರು, ಅದು ಅಮೇರಿಕ ಇರ್ಬೋದು, ಜರ್ಮನಿ ಇರ್ಬೋದು, ಫಿನ್ಲ್ಯಾಂಡ್ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲ ವಿದ್ವಾಂಸರ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದೊಂದು ಹೊಸ ನಾವೆಲ್ಲ ಕಲ್ತುಕೊಳ್ಬೇಕಾದ ಅಥವಾ ಅದರ ತಕ್ಕ ಮಟ್ಟಿಗೆ ನಮ್ಮ ಕ್ರಮದಲ್ಲಿ ಅನುಸರಣೆ ಮಾಡೋದಕ್ಕಿರುವ ಕಾರಣ ಅದು ಅಮೃತರ ಪ್ರೇರಣೆ ಅದು. ಹಾಗಾಗಿ ಅಮೃತರು ಒಂದು ಅರ್ಥದಲ್ಲಿ ನಮ್ಮ ಸಂಶೋಧನೆಗೆ, ಬರವಣಿಗೆಗೆ ಹೊಸ ಆಯಾಮವನ್ನು ಕೊಟ್ಟವರು. ತುಳು ನಾಟಕದಲ್ಲಿ ಗೋಂದೋಳು ಬಂದಾಗ ದೊಡ್ಡ ಕ್ರಾಂತಿ ಆಯಿತು. ಭಗವತಿ ಆರಾಧನೆ ಬಂದಾಗ ಒಂದು ಸಂಸ್ಕೃತಿ ಹೇಗೆ ಅಧ್ಯಯನ ಮಾಡಬೇಕು ತೋರಿಸಿಕೊಟ್ರು ಅಮೃತರು. ಹಾಗಾಗಿ ಬಹುಶಃ ನಮ್ಮ ಕರಾವಳಿ ಭಾಗದಲ್ಲಿ, ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಅಮೃತರು ಅವರ ಬರವಣಿಗೆಗಳಿಂದ, ಹಾಗೆ ಅವರ ಸದ್ದು ಯಾವುದು, ಅವರ ಸಾಹಿತ್ಯವೇ ಸದ್ದು ಮಾಡಿತ್ತು. ಅವರೆಲ್ಲಿಯೂ ಹಾಗಂತೇಳಿ ಸದ್ದು ಮಾಡುವ ಹಾಗೆ ಕೆಲವು ಮಾತಾಡಿದ್ದಾರೆ ಅವರು. ನಮ್ಮ ಸಮಾಜದ ಅನಿಷ್ಟಗಳ ಬಗ್ಗೆ, ದೇವಾಲಯಗಳಲ್ಲಾಗುವ ಏನು ಪಂಕ್ತಿ ಭೇದಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಹೇಳಿದ್ದಾರೆ ಅವರು. ಹಾಗೆ ಹೇಳುವಾಗಲೂ ಕೂಡ ಒಂದು ಸಮನ್ವಯದ ಹಾದಿಯನ್ನು ತುಳಿದವರು ಹೊರತು ಸಂಘರ್ಷದ ಹಾದಿ ತುಳಿದವರಲ್ಲ. ಇದು ಅಮೃತರ ಗುಣ. ಸಮನ್ವಯದಿಂದಲೇ ನಾವು ಒಂದು ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅಂತ ನಂಬಿದವರು, ಬಲವಾಗಿ ನಂಬಿದವರು ಇದ್ದರೆ ಅದು ಅಮೃತರು. ಹಾಗಾಗಿ ಅವರನ್ನು ಅರಸಿಕೊಂಡು ಬಹುಶಃ ಒಂದು ಅಂದಾಜಿನ ಪ್ರಕಾರ ಕರಾವಳಿ ಒಂದು 50ಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಅದು ಅರಸಿಕೊಂಡು ಬಂದದ್ದು. ಅವರು ಅದು ಅರಸಿಕೊಂಡು ಅಥವಾ ಅವರು ಅವರನ್ನು ಹರಸಿ ಬಂದ ಪ್ರಶಸ್ತಿಗಳು ಅಂತ ಕೂಡ ಹೇಳ್ಬೋದು. ಬಹುಶಃ ಕರಾವಳಿ ಭಾಗದ ಎಲ್ಲ ವಿದ್ವಾಂಸರು, ಅದು ಕಾರಂತರು ಇರ್ಬೋದು, ಅನೇಕರು, ಕೂಶಿಯವರು ಇರ್ಬೋದು, ಮುಳಿಯ ಇರ್ಬೋದು, ಸೇಡಿಯಪ್ಪ ಇರ್ಬೋದು, ನಿರಂಜನ ಇರ್ಬೋದು, ಅನೇಕ ಸಾಹಿತಿಗಳ ಹೆಸರಿನ ಪ್ರಶಸ್ತಿಯನ್ನು ಪಡ್ಕೊಂಡವರು ಅಮೃತರು. ಅಕಾಡೆಮಿಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಜಾನಪದ ಅಕಾಡೆಮಿ, ತುಳು ಸಾಹಿತ್ಯ ಅಕಾಡೆಮಿ, ಎಲ್ಲ ಅಕಾಡೆಮಿಗಳ ಗೌರವ ಪ್ರಶಸ್ತಿಗೆ ಪಾತ್ರರಾದವರು. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ ಪ್ರಶಸ್ತಿ ಕೂಡ ಅವರು ಭಾಜನರಾಗಿದ್ದಾರೆ. ಅಂದರೆ ನಮ್ಮ ಕರಾವಳಿ ಭಾಗದ ಹಳಸಂಗಿಗಳೇ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಕರಾವಳಿ ಮಟ್ಟದ, ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೂಡ ಅಮೃತ ಪಡ್ಕೊಂಡದ್ದು ಅದು ಅವರ ಸಾಧನೆಗೆ ಸಂದ ಗೌರವ. ಅಂದರೆ ಅವರ ಪಾಡಿಗೆ ಅವರಿದ್ದರೂ ಕೂಡ ಅವರ ಕೆಲಸಗಳು, ಅವರ ಸಂಶೋಧನೆಗಳು, ಅವರ ಬರಹಗಳು ಆ ದೃಷ್ಟಿಯಿಂದ ದೊಡ್ಡ ಸದ್ದು ಮಾಡಿವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನಾನೀಗ ಹೇಳಿದ ಹಾಗೆ ಅಮೃತರ ನೆನಪುಗಳೇ ಬಹಳ ಕಾಲ ನಮ್ಮನ್ನು ಕಾಡಲಿಕ್ಕುಂಟು. ಸೊ ಅವರ ಬರಹಗಳ ಮಾದರಿಯಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬಹುದು. ನಾನು ಒಂದು ಮಾತು ಹೇಳ್ತೇನೆ, ಅಮೃತರ ಸಂಶೋಧನೆಯ ಬಹಳ ದೊಡ್ಡ ಗುಣ ಯಾವುದು ಅಂತಂದರೆ ಮಾಹಿತಿ ಸಂಗ್ರಹ. ಬಾರ್ಧನಗಳು ಕುರಿತ ಹಾಗೆ ಅವರು ಸಂಗ್ರಹ ಮಾಡಿದ ಮಾಹಿತಿಗಳೇನಿದೆ ಅದು ಯಾವ ಕಾಲಕ್ಕೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಆಲೋಚನೆಗಳು, ವಿಚಾರಗಳು ಬದಲಾಗಬಹುದು, ಅದರ ವ್ಯಾಖ್ಯಾನ ಬದಲಾಗಬಹುದು, ಆದರೆ ಮೂಲ ಆಕರ ಸಾಮಗ್ರಿ ಏನಿದೆ ಅದು ಬಹುಕಾಲ ಬಾಳುವಂಥದ್ದು. ಹಾಗಾಗಿ ಒಂದು ಕ್ಷೇತ್ರ ಕಾರ್ಯ ಹೇಗೆ ಮಾಡಬೇಕು ಇದೆಲ್ಲ ನಮಗೆ ಮೊದಲ ಪಾಠ ಒದಗಿಸಿಕೊಟ್ಟವರು. ನನ್ನ ವೈಯಕ್ತಿಕ ಬದುಕಿನ ದೃಷ್ಟಿಯಿಂದಲೂ ಕೂಡ ನನ್ನ ಇಡೀ ಶೈಕ್ಷಣಿಕ ಬದುಕಿನ ಗುರುಗಳು ಅವರು. ಹಾಗೆಯೇ ಅವರ ಮನೆಯವರ ಒಂದು ಪ್ರೀತಿಯಲ್ಲಿ ನಾನು ಬೆಳ್ಕೊಂಡವನು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ವಯೋಸಹಜ ಕಾರಣ ಅದು. ಆದರೂ ನಾನು ಹೇಳಿದ ಹಾಗೆ ಬಹುಶಃ ಹಿರಿಯರೇ ಹೇಳಿದ್ದಾರೆ, ವಿದ್ವಾಂಸರೇ ಹೇಳಿದ್ದಾರೆ, ಬಹುಶಃ ಶಿವರಾಮ ಕಾರಂತರನ್ನು ಬಿಟ್ಟರೆ ಅಥವಾ ಅವರನ್ನು ಇಟ್ಟುಕೊಂಡ್ರೆ ಬಹುಶಃ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ವೈವಿಧ್ಯಮಯವಾದ ಒಂದು ಸಾಹಿತ್ಯ ರಚನೆ ಮಾಡಿದವರಿದ್ದರೆ ಅದು ಅಮೃತರು ಎನ್ನುವುದು. ಅಂದರೆ ಒಂದರ್ಥದಲ್ಲಿ ಸೃಜನಶೀಲ ಮತ್ತು ವಿದ್ವತ್ ಎರಡೂ ಪರಂಪರೆಯನ್ನು ವಿಸ್ತರಿಸಿದವರು, ಮುಂದುವರಿಸಿಕೊಂಡು ಬಂದವರು ಅಮೃತರು. ಆ ಅರ್ಥದಲ್ಲಿ ಒಂದು ವಿದ್ವತ್ತಿನ ಒಂದು ಕೊಂಡಿ ಕಳಚಿದೆ ಇವತ್ತು. ಆದರೆ ಅವರ ದಾರಿ, ಹಾಗಾದರೆ ವಿದ್ವತ್ತು ಅಂತ ಹೇಳುವಾಗ ಅದು ಬರೀ ಸಾಹಿತ್ಯ ಅಲ್ಲ, ಒಂದು ಜಾನಪದದ ಬಗೆಗಿನ ವಿದ್ವತ್ತು ಕೂಡ ಬಹಳ ದೊಡ್ಡದು ಅಂತ ತೋರಿಸಿಕೊಟ್ಟವರು. ಸಂಸ್ಥೆಗಳನ್ನು ಕಟ್ಟಿದವರು ಅವರು. ನೋಡಿದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಯನ ವಿಭಾಗ ಇರ್ಬೋದು, ಅಥವಾ ಯಕ್ಷಗಾನ ಕೇಂದ್ರ ಇರ್ಬೋದು, ಉಡುಪಿ RRC ಸಂಸ್ಥೆ ಇರ್ಬೋದು, ಪುತ್ತೂರಿನ ಯಕ್ಷಗಾನ ಸಂಬಂಧಪಟ್ಟ ಕೆಲಸ ಇರ್ಬೋದು, ವಿಶೇಷವಾಗಿ ಕಲಾಗಂಗೋತ್ರಿಯ ಗಂಗೋತ್ರಿ ಕಲಾಗಂಗೋತ್ರಿ ಇದೆ, ಇಂಥ ಸಂಸ್ಥೆಗಳನ್ನು ಕಟ್ಟಿದವರು. ತುಳು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಅನೇಕ ಸಂಘಟನೆಗಳನ್ನು ಮಾಡಿದವರು, ಬರೀ ಮಾತಿನಲ್ಲಿ ಅಲ್ಲ. ಹಾಗಾಗಿ ತನ್ನ ಆಲೋಚನೆಗಳಿಗೆ ಒಂದು ಕ್ರಿಯಾರೂಪ ಕೊಟ್ಟ ದೊಡ್ಡ ಶಕ್ತಿ ಅಮೃತರು. ಆ ಶಕ್ತಿ ನಮ್ಮನ್ನು ಕಾಪಾಡ್ತದೆ, ನಮ್ಮನ್ನು ಬಹುಶಃ
ಮರೆಯಲಿದ್ದುಕೊಂಡು ಪುರೋಹಿತದೆ ಅಂತ ಒಂದು ವಿಶ್ವಾಸ ನನಗಿದೆ. ಅವರ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ದುಃಖವನ್ನು ಭರಿಸುವಂತಹ ಒಂದು ಶಕ್ತಿ ಕುಟುಂಬಕ್ಕೆ ಮತ್ತು ಅವರ ಒಟ್ಟು ಇಡೀ ಬಳಗಕ್ಕೆ ಸಿಗಲಿ ಅಂತ ಹಾರೈಸ್ತೇನೆ. ಪ್ರೊಫೆಸರ್ ಅಮೃತಸೋಮೇಶ್ವರರು ನಮ್ಮ ಸಾಂಸ್ಕೃತಿಕ ವಲಯದ ಒಂಜಿ ಮಲ್ಲಪುದರ್. ಅವ್ರನ್ನ ಬರವು, ಅವ್ರನ್ನ ಪಾತೆರ, ಅವ್ರನ್ನ ಪ್ರಕಟಣೆ, ಆರು ಕಟ್ಟಿನ ಸಂಘ ಸಂಸ್ಥೆಯಲ್ಲಿ ತೂಂಡ ಅವ್ರನ್ನ ಸಾಧನೆ ಹೆಂಚಿನ ನಂಗೆ ಗೊತ್ತಾಪುಂಡು. ನಾವು ಭಾರಿ ಮುಖ್ಯ ಅಂದ ಪನ್ಪುನೇ ಸುಮಾರು ಒಂದು 5 ಬೂಕುನು ಪಟ್ಟಿ ಮಲ್ಪುಲಿ ಅಮೃತೇರ್ನ. ಅವು ಸಾಹಿತ್ಯಕ್ಕೂ ಸಂಬಂಧಪಟ್ಟ ಲೆಕ್ಕ, ಯಕ್ಷಗಾನಕ್ಕೂ ಸಂಬಂಧಪಟ್ಟ ಲೆಕ್ಕ, ನಾಟಕಕ್ಕೂ ಸಂಬಂಧಪಟ್ಟ ಲೆಕ್ಕ. ಆರು ಮಲ್ತಿನ ಕೆಲಸ ಅವು ಮಾಮಲ್ಲ ಕೆಲಸ, 4 ಕಾಲ ಉರಿಪುನ ಕೆಲಸ ಅವು. ಅಂಚನೆ ವೇದಿಕೆದ ಮಿತ್ತು ಆರು ಬಾರಿ ನಯ ಸಜ್ಜನಿಕಡೆ ಪಾತಿರಂಡಲ್ಲ ಅಯ್ನ ಪಿರಾವಡಿಪಿನ ಒಂಜಿ ವಿಚಾರ ಅವು ಮಲ್ಲ ಮಟ್ಟದವು. ಆರ್ನ ದೃಷ್ಟಿಡ್ ಒಂಜಿ ಭಾಷೆ ಬಿಳಿಚಿಲ ಉಡುಂದಾಂಡ ಐಕ್ ನಮ್ಮ ಗಡಿರೇಖೆ ಪಾಡುಡುಂದಿಜ್ಜಿ, ಒಂಜಿ ಜಾತಿ ಗಡಿರೇಖೆ ಆತನ ಒಂಜಿ ಭಾಷೆದ ಗಡಿರೇಖೆ ಪಾಡುಡುಂದಿದ್ದಿ. ಬಹುಶಃ ಪೊಸ ಕುರಲು ಆರಂಭಾಪಿನ ಪೊರ್ತುಡು ಎಡ್ಡೆ ಪಾತ್ರ ಪಂಡಿನಾರ ಐನೆಂಚ ಕಟ್ಟೋಡು ಐನೆಂಚ ಬಿಳಿಚಿಲು ಮಲ್ಪುಡುದು ಪಂಡದು ನಿಗಳಿಗೆ ಮಾರ್ಗದರ್ಶನ ಕೊರ್ನ ಗೊತ್ತುಂಟು. ಅಪಗಾರ ಪಂಡೋದಿತ್ತರು ತುಳುತ್ತ ಬುಳಿಚಿಲಿಗೆ ನಮ್ಮ ಕನ್ನಡ ಬೇತೆತ್ತು, ಇಂಗ್ಲೀಷ್ ಬೇತೆತ್ತು ಮಾತ ಭಾಷೆನ ಒಟ್ಟುಗುದಿ ಒಂಜಿ ಮಾಧ್ಯಮ ಕೆಲಸ ಮಲ್ಪುಡು. ಅವು ತುಳುತ್ತ ಮಾಧ್ಯಮ ಆಡಲ್ಲ, ಅವು ತುಳುತ್ತ ಬುಳಿಚಿಲಿಗೆ ಬೋಡಾಪಿನ ಬೇತೆ ಭಾಷಾ ಮಾಧ್ಯಮದ ಕೆಲಸವನ್ನು ಕೂಡ ಪಂಡದು ಕೊರಡಾಪುಂಡು. ಅಂಚ ಪೊಸ ಕುರಲಿಗೆ ಒಂಜ ಪೊಸ ದೃಷ್ಟಿನ ಒಂಜಿ ದೇಕಿನ ಆರು ಕೊರ್ನಾರು ಅಮೃತ ಸೋಮೇಶ್ವರರು. ಈ ಭಾಗದ ರಂಗಭೂಮಿದ ಕೆಲಸ ಇಪ್ಪು, ಸಿನಿಮಾದ ಕೆಲಸ ಇಪ್ಪು, ಪತ್ರಿಕೆದ ಕೆಲಸ ಇಪ್ಪು, ಈ ಚಾನಲ್ದ ಕೆಲಸ ಒಂದು ಪೂರ ಮಾಧ್ಯಮದ ಕೆಲಸ. ಆ ಕೆಲಸಡು ಅಮೃತರು ಕರೊಂದು 25 ವರ್ಷದಿಂದ ಕೆಲಸ ಮತ್ತೊಂದು ಬತ್ತಿನಾರು. ಅವ್ರನ್ನ ಕೆಲಸ ಬಂಡವು ಅದು ಸದ್ದಿಲ್ಲದ ಕೆಲಸ ಅಂತ. ಸದ್ದಿಲ್ಲದ ಕೆಲಸ ಬಂಡ ಆ ಕೆಲಸ ಸದ್ದು ಮಲ್ಪುಡು 6 ಸದ್ದು ಮಲ್ಪುನ ಇದ್ದಿಂದ ಅವ್ರನ್ನ ಸ್ವಭಾವನೆ ಅಂಚನೆ ಅವ್ರನ್ನ ಪಾತ್ರಂಡ ಭಾರಿ ಮೃದುವಾದ ಭಾರಿ ನಯ ವಿನಯವಾದ ಅವು ಎಲ್ಲಿ ಆಗಡು ಮಲ್ಲಾಗಲು ಭಾಳ ಪ್ರೀತಿಡು ಭಾರಿ ಅಂಚದಾರೆ ಒಂಜಿ ಪ್ರೀತಿ ಒಲುಮೆ ಪಂಡ ಅವರನ್ನ ಬದುಕದ ಉಯಿಲ್ಲವು. ಅಂಚಿನ ಅಮೃತರು ಸಾಹಿತ್ಯ ಕ್ಷೇತ್ರಗೂ ಸಂಸ್ಕೃತಿ ಕ್ಷೇತ್ರಗೂ ಬೊಕ ಒಟ್ಟು ಒಂಜಿ ವೈಚಾರಿಕ ಕ್ಷೇತ್ರಗೂ ಕೊರ್ನ ಕೊಡುಗೆ ಅವು ಎಲ್ಲಿಯ ಮಟ್ಟದ ಅತ್ತ. ಅವ್ರನ್ನ ಯಕ್ಷಗಾನ ಪ್ರಸಂಗದ ಬಗ್ಗೆ ಪಂಡ ಒಂಜಿ ಕಾಯಕಲ್ಪ ಒಂಜಿ ಪದ ಬಂತಾರೆ. ಕಾಯಕಲ್ಪ ಒಂಜಿ ಪ್ರಸಂಗ ಒಂಜಿ ಅರ್ಥ ತೂಂಡ ಆ ಕಾಯಕಲ್ಪ ಬರೀ ಯಕ್ಷಗಾನಗೂ ಆರು ಕೊರ್ನ ಕಾಯಕಲ್ಪತ್ತು. ಅದು ತುಳು ಸಾಹಿತ್ಯಗೂ ತುಳು ಭಾಷೆಗೂ ನಿಘಂಟಿಗೂ ಸಂಘ ಸಂಸ್ಥೆ ಕಟ್ಟುನ ಕ್ರಮಕ್ಕೂ ನಿಕ್ಕ ಪೂರ ಒಂಜಿ ಕಾಯಕಲ್ಪ ಕೊರ್ನಾರು ಅಮೃತೇರು. ಅಂಜನ ಅಮೃತೇರು ಪಣ್ಣ ಒಂಜಿ ಕಾಯಕಲ್ಪ, ಅಮೃತೇರು ಇತ್ತೆರಡು ಒಂಜಿ ಕಾಯಕಲ್ಪ. ಅವ್ರನ್ನ ಒಂಜೊಂಜಿ ಬೂಕುಲ ಒಂಜಿ ಹೊಸ ಆಲೋಚನೆ ಪುಟ್ಟಾಯಿನ ಕಾಯಕಲ್ಪ ಕೊರಿನ ಅಂಚಿನ ಅಂಚದು ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಸಂಶೋಧನೆಕ್ಕೆ ಪೂರ ಒಂಜಿ ಹೊಸ ದೃಷ್ಟಿಕೋನ ಕೊರ್ನ ಒಂಜಿ ಹೊಸ ಕಾಯಕಲ್ಪ ಕೊರ್ನ ಅಮೃತೇರು ಕರಿನ ಒಂಜಿ ಅಜಿಪ್ಪ ವರ್ಷೋಡು ಎಳ್ಪ ವರ್ಷೋಡು ಮಲ್ತಿನ ಮಲ್ಲ ಕೆಲಸವು. ಈತು ವರ್ಷ ಸಾಹಿತ್ಯ ಸಾರ್ವಜನಿಕ ಜೀವನ ಹಿಡಿತಿನಲ್ಲ ಒಂಜಿ ಕಪ್ಪು ಚುಕ್ಕೆ ಯಾರನ್ನ ಬದುಕಿಡಿದು ಯಾನಕ್ಕೆ ಎಂದಿಜಿ ಒವ್ವೇ ಒಂದು ವ್ಯವಹಾರ ವಿಷಯ ಇಪ್ಪು, ಆಡಳಿತ ವಿಷಯ ಇಪ್ಪು, ಒವ್ವೇ ವಿಷಯ ಅದಪ್ಪು. ಆ ವಿಷಯ ಇಡ್ಲ ಒಂಜಿ ಕಪ್ಪು ಚುಕ್ಕೆ ಇಜ್ಜಂದಿ ನಂಚಿನ ಒಂಜಿ ಮಲ್ಲ ಬಾಳ್ವೆನ ನಡಪಾಯಿನಾರು ಒಂಜಿ ಪೂರ್ಣ ಬದುಕು ಪನ್ಪನಮ ಅಂಚಿನ ಬದುಕನ್ನು ಬದುಕಿನಾರು. ಸೊ ಅಮೃತೇರು ನಮ್ಮ ಬದುಕು ತುಳು ಬದುಕು ಒಂಜಿ ಬೂಕೆ ಬರೀತಾರ. ತುಳು ಬದುಕು ಆರೆಗಾಂಡ ನಂಗೆ ಅಮೃತರು ಮಾಮಲ್ಲ ಬದುಕು ಪಂಡದು ನಮ್ಮನ್ನು ಬಿಡ್ದು ಕಾಯ ಬಿಡ್ದು ಕೈಲಾಸ ಸೇರಿನ ಅಮೃತರನ ಆತ್ಮಗೂ ಚಿರಶಾಂತಿನ ಯಾನು ಪಂಡೊಂದುಲ್ಲೆ ಆರೆಗೆ ಚಿರಶಾಂತಿ ತಿಕ್ಕಡ ಆತ್ಮಗೂ ಅಂಚನಾರನ ಕುಟುಂಬಗೂ ಮತ್ತು ಆರ್ನ ಬಂಧು ಬಳಗೋಗು ಮಾತ ಆ ದುಃಖನು ಸೈಸಾಬು ನಂಚನೊಂಜಿ ಶಕ್ತಿ ದೇವಿರು ಕೊರಡಿಂದು ನಟ್ಟೊಂದುಲ್ಲೆ. ಮೌಲ್ಯಾಧಾರಿತ ಯಕ್ಷಗಾನಗಳನ್ನು ಬರೆಯುತ್ತಾ ಹೊಸ ರೂಪವನ್ನು ಕೊಟ್ಟಂಥ ಸೋಮೇಶ್ವರ ಅವರು ನಮ್ಮೊಂದಿಗಿಲ್ಲ. ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಸಹ. ನಮ್ಮ ಸಾಹಿತ್ಯ ರಂಗಕ್ಕೆ ತುಂಬಲಾರದಂಥ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಬೆಳೆಸಿದಂಥ ಎಷ್ಟೋ ಯುವಕರು ಸಾಹಿತ್ಯ ರಂಗದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದ ಎಷ್ಟೋ ಮಂದಿ ಯುವಕರು ಸಹ ಈಗ ನಮ್ಮ ಕಣ್ಮುಂದೆ ಇದ್ದಾರೆ. ಅಪಾರವಾದ ಅಭಿಮಾನಿಗಳ ಒಂದು ತಂಡವೇ ಇದೆ. ದೇವರು ಅವರ ಅಭಿಮಾನಿಗಳಿಗೆ ಮತ್ತು ಅವ್ರ ಕುಟುಂಬದವರಿಗೆ ಈ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ಭಗವಂತನ ಹತ್ರ ಪ್ರಾರ್ಥಿಸ್ತೇನೆ. ಮನಸ್ಸು ಬಾರಿ ದುನ್ನಾತಿನಂಚಿನ ಸಮಯ. ಪೂಜ್ಯ ಗುರುಕುಲ ಇನಿ
ದಾದ ಇಂಗ್ಲು ಒಂಜಿ ಅಸ್ತಿತ್ವ ಗುರುತಿನಂಚಿನ ಅಮೃತ ಸೋಮೇಶ್ವರರು ದೇವರನ ಪಾದಗೆ ಸೇರಿದೇರು ಒಂಜಿ 10 ವರ್ಷದ ಒಡನಾಟ ಕಿನ್ಯ ಪ್ರಾಯುಡೆ ಎಂಚ ತಿರುಪತಿಗೆ ಬೋದು ದೇವರೆಂತ ಓಡು ಧರ್ಮಸ್ಥಳಕ್ಕೆ ಬೋದು ದೇವರೆಂತ ಓಡು ಪನ್ಪನ ಆಸೆ ಇತ್ತಿನ ಇಂಕ್ ಇತ್ತಿನ ಮಲ್ಲ ಆಸೆ ಅಮೃತರನ ಪದ್ಯಕೆಂದು ಅರನವರ ಕಣ್ಣಾರ ಓಡುಂದು ಅಂಚ ಯಾನು ಪದವಿ ಪೂರ್ವ ವಿದ್ಯಾರ್ಥಿ ಆದ ಪುನಗ ಎನ್ನ ಅರುಣೋದಯ ಪನ್ಪನ ಕವನ ಸಂಕಲನಗ ಮುನ್ನುಡಿ ಬರೆಯೋಕ್ಕೋಸ್ಕರ ಅರ್ನಡೆ ಬತ್ತಿತ್ತೆ ಅಪಗ ತೂದು ರೋಮಾಂಚನ ಆದಿತ್ತು ಏನು ಆರ್ನ ಕಣ್ಣ ಪಾಪನೆ ಪೋಂಡು ಮನಸ್ಸು ಗೆಲ್ಮನ ಆಂಡು ಮೊತ್ತಗಟ್ಟಿನ ಪಾಪ ಕರೀದೆ ಪೋಂಡು ಪನ್ಪನ ಆರ್ನ ಸಾಲನೆ ಅರೆಂತೂದು ಪಂಡುದಿತ್ತೆ ಆತ್ಮಲ್ಲ ರೋಮಾಂಚನ ಆದಿತ್ತು ಹಿಡ್ದು ಬೊಕ್ಕ ಪ್ರತ್ಯಕ್ಷವಾದಲ ಪರೋಕ್ಷವಾದಲ ಎಂಕ್ಲೆ ಮಸ್ತ್ ಬುಳೆಪಾದರ್ ಪಂಡ ಓಲ್ಲ ಪುಗರಂದೆ ಅವಲವಲೆ ತಟ್ಟದು ದಾದ ಹದಕ್ಕೆ ಬರೋಡು ಅವೇ ನಮೂನೆದ ಪ್ರತಿಭೆ ಆವಡು ಪನ್ಪುನ ಅಪಗಪಗ ತೀದ್ದೇರು ವೈಯಕ್ತಿಕ ಕಾರ್ಯ ಹಿಡಿದು ಬತ್ತದು ಪ್ರತಿಭೆಗೆ ಸಂಬಂಧಪಟ್ಟಿನ ಬೇಲೆಗಳ ಸಾಂಸ್ಕೃತಿಕ ಲೋಕದ ಬೇಲೆಗಳ ಯಾನು ಪ್ರತಿಯೊಂದೆಲ್ಲ ಅರಡ ಕೇಂದ್ರ ಮಲ್ತೊಂದಿತ್ತೆ ಆರೆ ಕೊಂಜೆಡ್ಡೆ ರೂಪ ಸ್ವರೂಪನ ಪರಿಚಯ ಮಂತು ಕೊರೊಂದಿತ್ತೇರು ಅಂಚ ಅದು ಇಂದು ಖಂಡಿತವಾದ ಎನ್ನ ವೈಯಕ್ತಿಕ ನಷ್ಟ ಅತ್ತು ಇಡೀ ಸಾಹಿತ್ಯ ಲೋಕಗೆ ತುಳುನಾಡ ಸಾಂಸ್ಕೃತಿಕ ಲೋಕಗೆ ಮಲ್ಲ ನಷ್ಟ ಸಾಮಾನ್ಯವಾದಿ ಏರಾಂಡ ತೀರ್ಪುಂಡ ಒಂಜಿ ಆಡಳಿತಾತ್ಮಕ ಭಾಷೆಡು ತುಂಬಲಾರದ ನಷ್ಟ ಅದೊಂಜಿ ಪನ್ಪೇರು ಇಂಕವು ಬಾಕಿದಕ್ಲಿಗೆ ಸೂಕ್ತ ಪುಂಡ ಗೊತ್ತಿಜಿ ಅಮೃತ್ಸರ್ಗಂತೂ ಖಂಡಿತವಾದ ಸೂಕ್ತ ಪುಂಡ ಪಂಡ ತುಳುನಾಡು ಚಂದೋಬದ್ಧವಾದ ಆ ನಮೂನೆಡು ಒಂಜಿ ಶಾಸ್ತ್ರ ಲೆಕ್ಕ ಭಾಷೆಗೊಂಜಿ ಮಾನ್ಯತೆ ಕೊಡ್ತಿನಾರು ಒಂಜಿ ಕಾಲೋಡು ತುಳು ಭಾಷೆಡು ಯಕ್ಷಗಾನ ಪ್ರಸಂಗ ಬರೇರನೆ ಸಾಧ್ಯ ಇಜ್ಜಿ ಕೊಂಚ ಶಾಸ್ತ್ರ ಮಾನ್ಯತೆ ಇಜ್ಜಿ ಅವು ನೆರಡದೆ ಭಾಷೆ ಪನ್ಪುನ ಒಂಜಿ ತಿರಸ್ಕಾರ ಉಪ್ಪುನ ಪುರ್ತುಡು ಅಮೃತರು ಕೊಂಚ ಮಾನ್ಯತೆ ಕೊಡದೈತು ಶುದ್ಧ ತಾಳ ರಾಗಬದ್ಧವಾದ ಶಾಸ್ತ್ರಬದ್ಧವಾದ ರಚನೆ ಮಲ್ಪರ ಸಾಧ್ಯ ಪನ್ಪುನ ತೂಜಾದ ಕೊಡ್ತಿನಾರು ಆರು ಒಂಜಿ ತಪೋ ಸದೃಶವಾಯಿನ ಸಾಹಿತ್ಯ ಕೃಷಿ ವಾ ಪ್ರಚಾರ ಪ್ರಿಯತಲೆ ಇಜ್ಜಂದೆ ಅರ್ನಾತಿಗೆ ಬೇಲೆ ಮಲ್ತೇರು ಏನು ಅರಡ ಸಾಮಾನ್ಯವಾದ ಇಂಚನೆ ಕೊಲ್ಲುದು ಪಾತ್ರನಾಗ ಪನೊಂದಿತ್ತೆ ಸರ್ ಬೇರೆ ಏನಾಗದಿದ್ರು ಪರವಾಗಿಲ್ಲ ನಿಮ್ಮಂತಾದರೆ ಸಾಕೊಂದು ಯಾಕಾರ ಪನೊಂದಿತ್ತೇರು ನನ್ನಂತಲ್ಲ ನನಗಿಂತಲೂ ಮಿಗಿಲಾಗಬೇಕೊಂದು ಬಹುಶಃ ಇಂಕಲ್ನ ಜೀವನಗೆ ಇಟ್ಟರೆ ವೈಯಕ್ತಿಕವಾದ ಎನ್ನ ಜೀವನಗೆ ಒಂಜಿ ಆದರ್ಶ ಅಂದಿತ್ತನಾರೆ ಆರ್ನ ಅಕೇರಿ ಮುಟ್ಟಲ್ಲ ಎಂಚ ಈ ಮೂಲು ಜನ ಬತ್ತದ ಎಂಚ ಒಂಜಿ ಪುಣ್ಯ ದರ್ಶನಲ ಕತು ಒಂದುಲ್ಲೇರ ಅವೇ ನಮೂನೆಡು ಇಂಕಲ್ನ ಬದುಕಲು ಒಂಜಿ ಸಾರ್ಥಕ ಪುನಡೆ ಆರ್ನ ಬದುಕು ಬೊಳ್ಪಾವಡು ಬೊಕ್ಕ ಆರ್ನ ನಷ್ಟ ಅವು ಜಿಂಜಾರ ಸಾಧ್ಯ ಇಜ್ಜಿಂಡಲ್ಲ ಆ ನಷ್ಟನ ಜಿಂಜಾವನ ಕೈತಲ ಮುಟ್ಟಾಂಡಲ್ಲ ಕೆಲವು ಪ್ರತಿಭೆಲು ಬೇಲೆ ಮಲ್ಪೋಡು ಇಜ್ಜಿಂಡ ತುಳುನಾಡಿಗೆ ಆತಿನ ಈ ಕೊರತೆಯನ್ನು ಖಂಡಿತವಾದ ನೀಗಿಸಾರ ಸಾಧ್ಯ ಇಚ್ಚಿ ಅಮೃತರೆ ನನ್ನೊಂಜಿ ಅಮೃತರನ್ನು ತುಳುನಾಡು ಎಣ್ಣ ಪ್ರಕಾರ ಹಿಂಗೆ ಭವಿಷ್ಯಡ್ಲ ತುಯರ್ ಹಾಪುಂಡ ಒಂದು ಹೆಂಗೆ ಗೊತ್ತಿದ್ದ ಪಂಡ ಅವು ಮೇರು ಶಿಖರ ನಮ್ಮ ಈ ತೀರ್ಥ ಏಣಿದಿದ್ದು ಏತಿ ಎತ್ತರಕ್ಕೆ ಹೋಗಲಿ ಅಂಚ ಅದು ಇಂಕಲು ಆ ಸಾಧಿಡು ನಡತೊಂದಿಲ್ಲ ಆರ್ನ ಆದರ್ಶ ಇಂಕ್ಲಿಗೆ ಬೊಳ್ಪಾವಡು ಆರು ಬರೆತಿನ ಸಾಹಿತ್ಯ ಕೃತಿದ ಪ್ರತಿ ಅಕ್ಷರೊಳ್ಳ ಇನ್ನು ಯಾರನ್ನ ಅಂತಿಮ ಯಾತ್ರೆಗೆ ಸಿದ್ಧತೆ ಅವನುಂಡು ಇಂಕಲು ಅರನ್ ತೂವೊಂದುಲ್ಲ ಆ ಪಿರವುಡು ಅರ್ನ ಮಗೆ ಅರ್ನ ಸಾಹಿತ್ಯದ ಪದವನ್ನು ದೀತೇರು ಆ ಪುರಲನ್ನು ದಕ್ಕದು ಪೋಯನ ರಂಗ ಕರುಣೆ ನಿಜ್ಜಂದೆ ಬುಡಿಯನ್ನ ಸಂಘ ಅಂತ ಪನ್ನಗ ಕನ್ನಡ ತನ್ನಾತಿಗೆ ನೀರು ಜಪ್ಪುಂಡು ಇಂದು ಭಾರಿ ಪಂಡ ಆತ ಹೃದಯವಾಯಿನಂಚಿನ ಭಾಷೆ ಆರ್ನ ಬಹುಶಃ ಆ ಅಕ್ಷರಡು ಜೀವಂತ ಉಪ್ಪೇರು ಎನ್ನ ವೈಯಕ್ತಿಕವಾದ ಉಸಿರುಡಲ ಜೀವಂತ ಉಪ್ಪೇರು ಖಂಡಿತವಾದರೆ ಇಲ್ಲದಕ್ಲೇನ ಕಳೆಯನ್ನಂಚಿನ ದುಃಖಡುಲ್ಲೆ ಆರ್ನ ಪುದರ್ದ ಲೆಕ್ಕ ಮೃತ್ಯುವರ್ಮ ಅಮೃತ ಅಂಗಮಯ ಅಂದು ಪನ್ಪರಂಚ ಪುದರ್ದ ಲೆಕ್ಕ ಅಮೃತಾದೇ ಉಪ್ಪಾಡು ಯಾನು ಪ್ರಾರ್ಥನೆ ಮತ್ತೊಂದುಲ್ಲೇರ ಬೊಕ್ಕ ಉಡಾಲು ಜಿಂಜಿದು ಮನಸ್ಸು ಬೊಕ್ಕ ಉಡಾಲು ಜಿಂಜಿದು ಅವರಿಗೆ ಶ್ರದ್ಧಾಂಜಲಿ ಆರ್ನ ಆಶೀರ್ವಾದನ ಬಯಸೊಂದುಲ್ಲೆ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರು ನಮ್ಮ ನಡುವೆ ಒಂದು ಜೀವಂತ ದಂತಕಥೆಯಾಗಿ ಇದ್ದವರು. ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಬಹುದು, ಸೌಜನ್ಯದ ಪರಾಕಾಷ್ಠೆಯನ್ನು ಹೇಗೆ ತೋರಿಸಬಹುದು ಎನ್ನುವುದನ್ನು ಅವರು ಜನಸಾಮಾನ್ಯರಿಗೂ ತೋರಿಸಿಕೊಟ್ಟಂತಹ ಒಬ್ಬ ಹಿರಿಯ ವಿದ್ವಾಂಸರು. ನಾವೆಲ್ಲ ಅವರ ಒಂದು ಮಾರ್ಗದರ್ಶನದ ಬೆಳಕಿನಲ್ಲಿ ಬೆರೆದವರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅವರ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಾವು ಅವರ ಜೊತೆಗೆ ಇರ್ತಿದ್ದೆವು. ನಮ್ಮ ಯಾವುದೇ ಒಂದು ಬರಹವನ್ನು ಕಂಡರೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದರು. ಒಂದು ಭಾಷಣ ಅಥವಾ ಒಂದು ಸಂದರ್ಶನ, ಈ ಒಂದು ಕಾರ್ಯಕ್ರಮ ನಮ್ಮದು ಯಾವುದಾದ್ರೂ ಮೀಡಿಯಾದಲ್ಲಿ ಬಂದರೆ ಇಮ್ಮಿಡಿಯೇಟ್ ಒಂದು ಕಾರ್ಡು ಬರೋದು ಚೆನ್ನಾಗಿದೆ ಅಂತ ಹೇಳುವಂಥ ಒಂದು ಸೌಜನ್ಯ ಅವರಿಗಿತ್ತು. ನನ್ನ ಒಂದು ಯಕ್ಷಗಾನದ ಒಂದು ಕತೆಗೆ ಅವರೊಂದು ಪ್ರಸಂಗವನ್ನು ಬರೆದುಕೊಟ್ಟಿದ್ದಾರೆ. ಘೋರಮಾರಕ ಅಂತ ಹೇಳಿ ಅದು ಏಡ್ಸ್ ಜಾಗೃತಿಯ ಒಂದು ಪ್ರಸಂಗವಾಗಿ ತುಂಬ ಜನಮೆಚ್ಚುಗೆಯನ್ನು ಗಳಿಸಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅಮೃತರ
ಒಂದು ಸಲಹೆ ಸೂಚನೆ ಇತ್ಯಾದಿ ಮಾಡಿದ್ದೇನೆ. ಹಲವು ಮೀಡಿಯಾಗಳಿಗೆ ಅವರು ಸಂದರ್ಶನ ಮಾಡಿದಂಥ ಹೆಮ್ಮೆ ನನ್ನದು. ಅಂತಹ ಒಬ್ಬ ಹಿರಿಯ ಜಾನಪದ ವಿದ್ವಾಂಸರು ಇವತ್ತು ನಮ್ಮ ನಡುವಿಂದ ಮರೆಯಾಗಿ ಹೋದದ್ದು ತುಂಬ ದೊಡ್ಡ ನಷ್ಟ. ಆದರೂ ಕೂಡ ಅವರ ನಂತರವೂ ಕೂಡ ಅವರ ಕೃತಿಗಳ ಮೂಲಕ ಅವರು ಜೀವಂತವಾಗಿ ಇದ್ದಾರೆ ಎನ್ನುವುದು ನಮಗೆಲ್ಲ ಸಮಾಧಾನದ ಸಂಗತಿ. ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರು MP ಶ್ರೀನಾಥ್, ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕಾಧ್ಯಕ್ಷರು ಯೋಗೀಶ್ ಶೆಟ್ಟಿ ಜಪ್ಪು, ಕುಡ್ಲ ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಬಕ ಸ್ನಾತಕೋತ್ತರ ವಿಭಾಗದ ಸಂಯೋಜಕರು ಡಾಕ್ಟರ್ ಮಾಧವ MK, ನೃತ್ಯ ವಿದುಷಿ ಶ್ರೀಮತಿ ರಾಜಶ್ರೀ ಬಕ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಅಚ್ಚಮಾರ್ಯರು ದೈವಪಾತ್ರಿಲು ಶ್ರೀ ನವೀನ್ ಬೆಲ್ಚಪ್ಪಾಡ ಸೇರಿನಂಚ ಪ್ರಮುಖರು ಅಮೃತ್ ಸೋಮೇಶ್ವರನ ಬಗೆಟ್ ತಂಕಲ್ನ ಅನಿಸಿಕೆಯನ್ನು ಪಟ್ಟೊಂದಿರು. ಡಾಕ್ಟರ್ MP ಶ್ರೀನಾಥ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ನಿಧನದ ಸುದ್ದಿ ಕೇಳಿ ಆಘಾತ ಆಯಿತು. ಕಳೆದ 30-35 ವರ್ಷಗಳಿಂದ ಬಹಳ ಹತ್ತಿರದಿಂದ ಕಂಡವರಲ್ಲಿ ನಾನು ಕೂಡ ಒಬ್ಬ. ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಮೃತ ಸೋಮೇಶ್ವರವರು. ಮಾತೃಭಾಷೆ ತುಳು ಆಗಿದ್ದರೂ ಕೂಡ ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಪಡೆದವರು. ಅವರು ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರು ಕೂಡ ಆಗಿದ್ದರು. ನಾನು ಅವರ ಶಿಷ್ಯ ಅಲ್ಲದಿದ್ದರೂ ಕೂಡ ನನಗೆ ಗುರುಗಳ ಸಮಾನರಾಗಿದ್ದರು. ಅವರು ಅನೇಕ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೇನೆ. 2000ನೇ ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬೆಳ್ತಂಗಡಿ CVC ಹಾಲ್ನಲ್ಲಿ ನಡೆದಿತ್ತು. ಆಗ ಅದರ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಅಮೃತ ಸೋಮೇಶ್ವರ್ ಅವರು. ಮುಲ್ಕಿಯಲ್ಲಿ ತುಳು ಸಮ್ಮೇಳನ ಆದಾಗ ಕೂಡ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಉಜಿರೆಯಲ್ಲಿ 2009ರಲ್ಲಿ ವಿಶ್ವ ತುಳು ಸಮ್ಮೇಳನ ಆಗುವ ಸಂದರ್ಭಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಿದರು. ಇಂಥ ಕನ್ನಡ ತುಳು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೇನೆ. ಸರಳತೆಗೆ ಇನ್ನೊಂದು ಹೆಸರು ಅಮೃತ ಸೋಮೇಶ್ವರ್ ಅವರು, ನಿಗರ್ವಿ. ಎಲ್ಲಿಯೂ ಕೂಡ ನಾನು ಒಬ್ಬರು ಶ್ರೇಷ್ಠ ಪ್ರಾಧ್ಯಾಪಕ ಅಥವಾ ವಿದ್ವಾಂಸ ಎಲ್ಲಿಯೂ ಕೂಡ ಅದನ್ನು ತೋರಿಸಿದವರಲ್ಲ. ಸರಳತೆ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಮಹಾನ್ ವ್ಯಕ್ತಿತ್ವ ಅವರಲ್ಲಿ ಇತ್ತು. ಅವರೊಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ನಾನು ಅವರ ಮನೆ ಅಲ್ಲಿ ಕೋಟೆಕಾರನ ಹತ್ತಿರ ಇರುವಾಗಲೂ ಕೂಡ ನಾನು ಬಂದಿದ್ದೆ. ಇಲ್ಲಿ ಈ ಕಡೆ ಸೋಮೇಶ್ವರ ಕಡೆ ಬರುವಾಗಲೂ ಕೂಡ ನಾನು ಬಂದಿದ್ದೆ. ಅನೇಕ ಸಂದರ್ಭಗಳಲ್ಲಿ ಅವರಲ್ಲಿ ಮಾತಾಡಿದ್ದೇನೆ. ಅವರಲ್ಲಿ ಇರುವಂಥ ಪಾಂಡಿತ್ಯ ನಮ್ಮನ್ನು ಕೂಡ ಸಾಹಿತ್ಯದ ಕಡೆಗೆ ಬರುವಂತೆ ಮಾಡಿದೆ. ಇಂಥ ಒಬ್ಬರು ಅಸಾಮಾನ್ಯ ವ್ಯಕ್ತಿ ಇವತ್ತು ಇಲ್ಲ ಅಂತ ಹೇಳುವಾಗಲೇ ನಮಗೆ ಬಹಳ ಬೇಸರ ಆಗ್ತಾ ಇದೆ. ಇದು ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟ. ಅಮೃತ ಸೋಮೇಶ್ವರ ಅವರಿಗೆ ಸದ್ಗತಿ ದೊರೆಯಲಿ, ಅವರ ಕುಟುಂಬಕ್ಕೆ ಈ ಒಂದು ಧೈರ್ಯವನ್ನು ತುಂಬುವಂಥ ಶಕ್ತಿ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಇನಿ ನಮ್ಮ ಅಮೃತ್ ಸೋಮೇಶ್ವರನ ಕಳೆಯೊಂದು ಪಂಡ್ರೆ ಬಾರಿ ಬೇಜಾರಾಪುಂಡು. ಜಾನಪದ ಪೆರರು ಸಾಹಿತ್ಯ ಯಕ್ಷಗಾನದ ಒಂಜಿ ಅಮೂಲ್ಯ ರತ್ನನೇ ಇನಿ ನಮ್ಮನ್ನು ಬುಡ್ದು ಪೋತೇರು. ಎನ್ನ ಕಾರಣ ಸಂಬಂಧ ಬಾರಿ ಮಸ್ತ್ ವರ್ಷದ ಎನ್ನ ಸಂಬಂಧ ಉಂಡು. ಎಂಗ್ಲನ ವಿಶ್ವ ತುಳು ಸಮ್ಮೇಳನ ತೌಳೋಚ್ಚಾಯ ಪನ್ಪಿನ ಕಾರ್ಯಕ್ರಮ ಆದ ಪೇರರು 2019 ಇಸವಿಡ್ ಒಂಜಿ ಹೈವೇದ ಒಂಜಿ ಜಾಗಪೋಯಿನ ಸಂದರ್ಭ ಸಂತಲ ಎಂಕ್ಲಟ್ಟಿಗೆ ಆರ್ಲ ಎಂಕ್ಲಟ್ಟಿಗೆ ಒಂಜಿ ಸುಮಾರು 2 ಕಿಲೋಮೀಟರ್ ಎಂಕ್ಲಟ್ಟಿಗೆ ಒಂಜಿ ಅಡ್ಕರ್ದು ತೊಕ್ಕೋಡು ಪೋಪನ ಕಾರ್ಯಕ್ರಮಕ್ಕೆ ಸಾಧಾರಣ ಎಂಕ್ಲರಿಗೆ ನಡತದು ಉತ್ಸಾಹ ಬೈದೇರು. ಐಕೆ ಸ್ಲೋಗನ್ ಅದು ಪೇರರು ಐತ ಒಂಜಿ ಪ್ರತಿಭಟನದ ಘೋಷಣೆದ ಪದ್ಯ ಅದು ಪೇರರು ಆ ರಚನೆ ಮಂತ್ ಕೊದ್ದಿತ್ತೇರು. ಪ್ರತಿ ಸಂದರ್ಭಡ್ಲ ಎಂಗ್ಲೆ ಓವಾಂಡಲ ಒಂಜಿ ತುಳುತ ವಿಷಯ ಒಂಜಿ ಡೌಟ್ ಇತ್ತಂದ ಅರ್ಡ ಬತ್ತೆ ಕೇಳೋದಿತ್ತ ಅಪ್ಪ ಪ್ರತಿಯೊಂದು ವಿಷಯಡ್ಲ ಅರೆಡೆ ಎಂಕನ ಕುಲ್ಲದ ಪ್ರೀತಿಡು ಎಂಕಡ ಪನೊಂದಿತ್ತೇರು ಐಕ್ ಬರೆದು ಕೊರೊಂದಿತ್ತೇರು. ಇತ್ತೀಚೆಗೆ ನಾನು ಒಂಜಿ 15-20 ದುಂಬೋರ ಬತ್ತಿತ್ತೆ ಅಪಗಲ ಅರೆ ಎಂಡ ಅರೆ ಲಕ್ಕೆರ ಒಂಜಿ ಜನ ಆಂಡಲ ಕೈ ಪತ್ತದು ಲಕ್ಕದು ಕುಲ್ಲದು ಎನ್ನಡ ಪ್ರೀತಿಡು ಒಂಜಿ ಪಾತೊಂದಿತ್ತೇರು.
ಅರ್ನ ಸಾಹಿತ್ಯ ಪಂಡ ಒಂಜಿ ಅರ್ಡ ಒಂಜಿ ಬಾರಿ ಮಲ್ಲ ಒಂಜಿ ಭಂಡಾರನ ಇತ್ತನ್ ಪಂಡಲಿ ದಾಪಂಡ ಅವು ಆರು ಅವೇನು ಪಂಡ್ರೆ ಸಾಧ್ಯ ದಾಪಂಡ ಅರ್ನೊಂಜಿ ದೇವರ ಒಂಜಿ ಅಂಚಿನ ಜ್ಞಾನ ಒಂಜಿ ಯಾರಿಗೆ ಇತ್ತಂಡು ಪ್ರತಿಯೊಂದು ವಿಷಯ ಅಲ್ಲ ಅವು ಅರಡ ಒಂಜಿ ಪಾತ್ಯರ್ನಿ ಕಮ್ಮಿ ಆಂಡಲ್ಲ ಅರ್ಡ ಒಂಜಿ ಪಾತ್ರೆ ಸ್ಟಾರ್ಟ್ ಪಂತಂಡ ಬೆತೆ ಬೆತೆ ವಿಷಯ ಅರ್ ಪಾರಿತ ಪದಂದೆ ಒಪ್ಪೇರು ದಾಪಂಡ ಎಂಕ್ಲೆಲ್ಲ ಒಂಜಿ ಸಂತೋಷ ದಾಪಂಡ ವಾರಿ ರೀತಿಯ ದಾಡ ಬತ್ತಂಡ ಏತು ಪೊರ್ತಾಂಡಲ್ಲ ಅವು ಎಂಕ್ಲೆಗೆ ಟೈಮ್ ಪೋಯಿನ ಗೊತ್ತಾಗಿ ಪಂಡ ಆತಡ ಅರ್ನ ಮನಸ್ಸು ಆತ್ ಒಂಜಿ ವಿಷಯಲಿತ್ತಂಡು ಅವು ಇನಿ ಬೊಕ್ಕ ಆರೊಂಜಿ ಆತ್ ಒಂಜಿ ಬೇಜಾರು ಪಂಡ ಆರೊಂಜಿ ತುಳುನಾಡು ನಮ್ಮ ಕರಾವಳಿ ಪ್ರದೇಶದ ಪುಟ್ಟಿನಾಡದ್ರ ಒಂಜಿ ಕಷ್ಟ ದಾಪಂಡ ಅರ್ನ ಏತೇತ ಸಾಹಿತ್ಯಲು ಇನಿ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರೀಚ್ ಆಗಿ ಮಲಮಲ್ಲ ಪ್ರಶಸ್ತಿಲ ತಿಕ್ಕೊಡಿತ್ತಂಡ ಅವು ತಿಕ್ಕದಿಜಿ ದಾಪಂಡ ಆ ತುಳುನಾಡು ಪುಟ್ಟದಿನ ಪನ್ಪಿನಗೋಸ್ಕರ ದಾಪಂಡ ಅರ್ನ ಒಂಜೊಂಜಿ ಸಾಹಿತ್ಯ ಪಂಡಲ್ಲ ಐಟಿ ಏತ್ ಹಿನ್ನೆಲೆ ಎತ್ತದು ಐಟಿ ಏತ್ ಒಂಜಿ ಸತ್ವ ಎತ್ತನ ಪಂಡಲ್ಲ ಆಂಡ ಅಂಚಿನ ಒಂಜಿ ಕರೆಕ್ಟ್ ಅಂದು ಐಕ್ ಪ್ರಾತಿನಿಧ್ಯ ತಿಕ್ಕದಿಜಿ ಪನಲಿ ಅಂಚದಪ್ಪನಾಗ ತುಳುತ ಮಿತ್ತಲ ಭಾರಿ ಅಪಾರವೈನರೆಗೆ ಪ್ರೀತಿ ಗೌರವ ಇತ್ತಂಡು ತುಳುಟಿ ಯಕ್ಷಗಾನ ಆವುಡು ಪಂಡಲ ಪ್ರಸಂಗಲ ಆವುಡು ಪಂಪಿನಲ್ಲ ಸಂದರ್ಭಲ ಆರೈಕ್ ಮಸ್ತ್ ಸಪೋರ್ಟ್ ಮಂದಿತ್ತೇರು ಪ್ರತಿಯೊಂದು ವಿಷಯಡ್ಲ ಆರೊಂಜಿ ಅರ್ನ ಬಗ್ಗೆ ಪನಿಯರ ಪೊಂಡ ಗಂಟೆಗಟ್ಟಲೆ ಯಾರಂದ ಅಂಚಿನ ಒಂಜಿ ವ್ಯಕ್ತಿ ಇನ್ನು ನಮ್ಮನ್ನು ಬುಡ್ದು ಪೋತಿಯರ್ ಪಂಡ ತುಳುನಾಡುಗಳ ಭಾರಿ ಮಲ್ಲ ಒಂಜಿ ನಷ್ಟ ಪನಲಿ ನಮಸ್ಕಾರ. ನಾನು ಡಾಕ್ಟರ್ ಮಾಧವ ಎಂ.ಕೆ. ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠದ ಸಂಯೋಜಕ ಮತ್ತು ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಸಂಯೋಜಕ. ಪ್ರೊಫೆಸರ್ ಅಮೃತ ಸೋಮೇಶ್ವರರ ಒಂದು ಅಗಲುವಿಕೆ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ನಷ್ಟ. ಯಾಕೆಂದರೆ ನಾನು ಅಮೃತರನ್ನು ಒಂದು 25 ವರ್ಷಗಳ ಹಿಂದ ಅವರ ಮನೆಗೆ ಬಂದು ಅವರ ಮನೆಯಲ್ಲೇ ಉಳಿದು ಅವರ ಒಂದು ಸಾಹಿತ್ಯದ ವಿರಾಟ್ ಸ್ವರೂಪವನ್ನು ನೋಡಿಕೊಂಡು ಬಂದವ. ಅಮೃತ ಸೋಮೇಶ್ವರರು ಕನ್ನಡ ಮತ್ತು ತುಳುವಿನಲ್ಲಿ ದೊಡ್ಡ ಮಟ್ಟದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಜನಪದ ಮತ್ತು ಶಿಷ್ಟ ಎರಡೂ ಪರಂಪರೆಯಲ್ಲೂ ಕೂಡ ಅಮೃತರ ಒಂದು ಕೊಡುಗೆ ಬಹಳ ಮಹತ್ವದ್ದು ಅಂತ ಹೇಳ್ಬೋದು. ಜಾನಪದ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ತುಳು ಭಾಷೆಗೆ ಸಂಬಂಧಿಸಿದಂಥ ವಿಷಯ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಮೃತರ ಒಂದು ಕೊಡುಗೆ ಅದು ವರ್ಣಿಸಲಸದಳ. ಒಬ್ಬ ವ್ಯಕ್ತಿಯಾಗಿ ಅಮೃತ ಸೋಮೇಶ್ವರರು ಬಹಳ ಒಂದು ಹೃದಯವಂತರು. ಅವರ ಮಕ್ಕಳು ಕೂಡ ಹಾಗೆ. ಅವರ ಮಗ ಚೇತನ್ ಸೋಮೇಶ್ವರರು ಪಾಠವನ್ನು ನಾನು 4-5 ವರ್ಷಗಳ ಕಾಲ ಫಸ್ಟ್ ಇಯರ್ ಡಿಗ್ರಿಯಿಂದ ಫೈನಲ್ ಇಯರ್ ಡಿಗ್ರಿವರೆಗೆ ಕ್ಲಾಸ್ನಲ್ಲಿ ಕೂತು ಕೇಳಿದವ. ಅಮೃತರ ಪ್ರತಿಭೆ ಅವರ ಮಕ್ಕಳಲ್ಲಿ ಕೂಡ ವ್ಯಕ್ತ ಆಗಿದೆ. ಅಂತಹ ಅಮೃತರ ಒಂದು ಅಗಲುವಿಕೆ ಸಾಹಿತ್ಯ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನನಗೆ ಅನ್ನಿಸ್ತದೆ. ಕಳೆದ 6 ತಿಂಗಳ ಹಿಂದೆ ಸಮೇತ ನಾನು ಅವರ ಮನೆಗೆ ಬಂದಾಗ ತನ್ನ ಸ್ವಂತ ಹಸ್ತಾಕ್ಷರದಲ್ಲಿ ನಮ್ಮ ಧರ್ಮಸ್ಥಳ ತುಳುಪೀಠದ ಪುಸ್ತಕಕ್ಕೆ ಬೆನ್ನುಡಿಯನ್ನು ತಮ್ಮ ಹಸ್ತಾಕ್ಷರದಲ್ಲೇ ಅವರು ಬರೆದು ಕೊಟ್ಟವರು ಮತ್ತು ಪೀಠದ ಚಟುವಟಿಕೆಗಳನ್ನು ಮನದುಂಬಿ ಪ್ರೋತ್ಸಾಹಿಸಿದವರು, ಬೆಂಬಲಿಸಿದವರು. ಅವರಿಲ್ಲದಿದ್ದರೂ ಅವರ ನೆನಪು ಸಾಹಿತ್ಯ ಜಗತ್ತಿನಲ್ಲಿ ಸದಾ ಚಿರಸ್ಥಾಯಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಅಗಲಿಕೆ ಸಾಹಿತ್ಯ, ನೃತ್ಯ, ಯಕ್ಷಗಾನ ಎಲ್ಲ ಕ್ಷೇತ್ರಕ್ಕೂ ತುಂಬಲಾರದ ನಷ್ಟ ಆಗಿದೆ. ನಾವು, ನನ್ನ ತಂದೆಯವರು ಗುರು ಉಳ್ಳಾಲ್ ಮೋಹನ್ ಕುಮಾರ್ ಅಂತ, ನನ್ನ ತಂದೆಯವರು ಹಾಗೂ ಅಮೃತ ಸೋಮೇಶ್ವರ ಅವರು ಬಹಳ ಒಡನಾಟದಿಂದಿದ್ದರು. ನಾವು ಮನೆ ಕೂಡ ಹತ್ತಿರ ಇದ್ದದ್ರಿಂದ ನಾನು ಏನಾದರೂ ಅವರ ಸಾಹಿತ್ಯದ ಬಗ್ಗೆ ಸಂಶಯ ಏನಾದರೂ ಬಂದರೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಮನೆಗೆ ಹೋಗಿ ಅವರ ಹತ್ರ ಎಲ್ಲ ಕೇಳಿ ತಿಳಿದುಕೊಳ್ತಾ ಇದ್ದೆ. ಅವರು ರಚಿಸಿದಂತಹ ನೃತ್ಯ ರೂಪಕ ಎಳವೇರು ದಯ್ಯಾರ ಕನ್ನಡ ಹಾಗೂ ತುಳುವಿನಲ್ಲಿ ನಾವು ಪ್ರದರ್ಶಿಸಿದ್ದೇವೆ. ಸುಮಾರು 2000ದಷ್ಟು ಪ್ರದರ್ಶನ ಕಂಡಿದೆ. ಅದರಲ್ಲಿ ನಾನು ಮುಖ್ಯವಾಗಿ ಭಗವತಿಯ ಪಾತ್ರ ನಿರ್ವಹಿಸ್ತಾ ಇದ್ದೆ. ಅಮೃತ ಸೋಮೇಶ್ವರ್ ಕೂಡ ಅದನ್ನು ಹಲವಾರು ಬಾರಿ ವೀಕ್ಷಿಸಿದ್ದಾರೆ, ಬಹಳ ಸಂತೋಷಪಟ್ಟಿದ್ದಾರೆ. ಅದೇ ರೀತಿ ಅವರ ಮನೆಯವರೆಲ್ಲರೂ ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ದು, ಅವರ ಮಕ್ಕಳು ಕೂಡ ಪ್ರತಿಭಾನ್ವಿತರು. ಸಾಹಿತ್ಯ ಕ್ಷೇತ್ರದಲ್ಲಿ ಆಗಲಿ, ಯಕ್ಷಗಾನ ಎಲ್ಲ ಕ್ಷೇತ್ರದಲ್ಲಿ. ಸೊಸೆ ಕೂಡ ಒಬ್ಬ ಒಳ್ಳೆ ಕಲಾವಿದೆ ಆಗಿದ್ದಾಳೆ. ಇದೀಗ ಮೊಮ್ಮಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾಳೆ ನಮ್ಮ ನಾಟ್ಯನಿಕೇತನದ ಶಿಷ್ಯೆಯಾಗಿ. ಒಟ್ಟಾರೆಯಾಗಿ ಕುಟುಂಬವೇ ಒಳ್ಳೆ ಒಂದು ಕಲೆಯ ಸಾಹಿತ್ಯದ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ
ಅಮೃತ್ ಸೋಮೇಶ್ವರ್ ಅವರ ಒಂದು ಕೊಡುಗೆ ಆ ಕುಟುಂಬಕ್ಕೆ ದೊರೆತಿದೆ ಅಂತ ಹೇಳ್ಬೋದು. ಏನು ಮಾತಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ನಮ್ಮೆಲ್ಲರಿಗೂ ತುಂಬಲಾರದ ಒಂದು ನಷ್ಟ ಅಂತ ಹೇಳ್ಬೋದು. ಪರಮಾತ್ಮನು ಅವರಿಗೆ ಸದ್ಗತಿಯನ್ನು ನೀಡಲಿ, ಆ ಕುಟುಂಬಕ್ಕೆ ಈ ಒಂದು ನೋವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ ನಮಸ್ಕಾರ. ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಮೇರೆ ನಮ್ಮ ಇತ್ತೆ ಎದುರು ಇಜ್ಜರು ಆರು ಕೋಡನೆ ಇಹಲೋಕನ್ನು ತ್ಯಜಿಸದು ಆ ದೇವರನ್ನ ಪಾದ ಸೇರಿಯರು. ನಂಗೆ ಮಾತಾಡಿಗಳ ಒಂಜಿ ಬೇಜಾದ ಸಂಗತಿ ಪಂಡ ಆರು ಇಡೀ ಕರ್ನಾಟಕಡು ಅತ್ತಂದು ಇಡೀ ದೇಶ ವಿದೇಶಗೂ ಒಂಜಿ ಖ್ಯಾತಿ ಪಡೆದಿನ ಚಿಂತನ ಒಂಜಿ ಸಾಹಿತಿ ವಿದ್ವಾಂಸರು ಆರು ಇನ್ನು ನಮ್ಮೊಟ್ಟಿಗೆ ಇಜ್ಜರು. ಆರ್ನ ಮಸ್ತ್ ಎಂಕ್ಲು ಗೀತೆ ಅವಡು ಲೇಖನ ಅವಡು ಆರ್ನ ಇಡೀ ಒಂಜಿ ಜನಕ್ಲೆಗು ಸಂದೇಶ ಸಾರು ನಂಚಿನ ಮಸ್ತ್ ಲೇಖನ ಎಂಕ್ಲು ಓದುದ ಅಂಚನೆ ಮಸ್ತ್ ಗೀತೆಲ್ಲ ಬರೀತಾರೆ. ಅವತ್ತಂದೆ ಮಸ್ತ್ ಪ್ರಶಸ್ತಿ ವಿಜೇತರಾರು ಅಂಚಾದ ಪುನಗ ಆರ್ನ ಒಂಜಿ ಅಗಲಿಕೆ ಎಂಕ್ಲಿಗೆ ಮಾತೆರೆಗಳ ಒಂಜಿ ಮಸ್ತ್ ಬೇನೆ ಆತಂಡು ಅವತ್ತಂದೆ ವಿಶೇಷವಾದ ಎಂಕಲ್ನ ಭಗವತಿ ಅಡ್ಕ ಭಗವತಿ ಆರಾಧನೆಲ್ಲ ಒಂಜಿ ಪುಸ್ತಕನಲ್ಲ ಕಳಿಯಾಟದ 1980 ಇಸವಿದ ಕಳಿಯಾಟದ ಸಮಯಡು ಬಿಡುಗಡೆ ಮಲ್ತಿನಾರು. ಆ ಭಗವತಿ ಆರಾಧನೆ ಎಂಕಲ್ನ ಮಾತ ಜನಾಂಗಗೂ ಒಂಜಿ ಪ್ರೇರಕ ಶಕ್ತಿ ಅದುಂಡು. ಅವತ್ತಂದೆ ಐತ ದೈವ ದೇವರನ್ನ ಮಾತ ವಿಷಯನಲ್ಲ ಮಾತ ಎಂಕಲ್ನ 11 ಸ್ಥಾನಗಳ ಪೋದು ಅಧ್ಯಯನ ಮಲ್ತದು ಬರೆತನಂಚಿನ ಆ ಒಂಜಿ ಪುಸ್ತಕದ ಒಂಜಿ ಲೇಖನ ಎಂಕ್ಲೆಗೆ ಮಾತರೆಗಳ ಒಂಜಿ ಮಾದರಿ ಆದುಂಡು. ತುಂಬುದ ಪೀಳಿಗೆಗಳ ಒಂಜಿ ಅನುಕೂಲ ಆಪುಲೆಕ್ಕ ಆರೊಂಜಿ ಆ ಲೇಖನನ್ನು ಬರೆತೇರು. ಅವು ನನ್ನ ಯಾಪಲ ನಮ್ಮ ಮನಸ್ಸಿಡು ಮಾಜು ನಂಚಿನ ವಿಷಯ ಆತು. ಅಂಚಾದ ಪುನಗ ರಾಜ್ಯೋತ್ಸವ ಪ್ರಶಸ್ತಿ ಅವಡು, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವಡು ಮಾತ ಆರನ ವಾ ಪ್ರಶಸ್ತಿ ಆರಿಗೆ ತಿಕ್ಕದಿಂದ ಇಜ್ಜಿ ಮಾತಲ ಆರನ ಮಟ್ಟೆಲಗೆ ಬೈದುಂಡು ಅವು ನಮ್ಮ ಒಂಜಿ ಎಂಕಲ್ನ ಜಾತಿಗತ್ತಂದೆ ಇಡೀ ಸಮಾಜಗತ್ತಂದೆ ಇಡೀ ನಮ್ಮ ಕರ್ನಾಟಕ ರಾಜ್ಯಗೊಂಜಿ ಹೆಮ್ಮೆದ ಸಂಗತಿ. ಅಂಚಾದ ಪುನಗ ಆರ್ನ ಇನ್ನಿತ ದಿನ ಆರು ನಮ್ಮೊಟ್ಟಿಗೆ ಇಜ್ಜರು ಆರೆಗೆ ಭಗವಂತರು ಶ್ರೀ ಭಗವತಿಲು ಎಡ್ಡೆ ಅವತ್ತಂದನೆ ಆ ಮಹೇಶ್ವರ ದೇವಿಯರ ಎಡ್ಡೆ ಒಂಜಿ ಸದ್ಗತಿನ ಕರ್ಣೆ ಸಾವಡು ದುಂಬುಗು ಆರ್ನ ಒಂಜಿ ಮಾತ ಲೇಖನ ಅವಡು ಓ ವಿಷಯವಲ್ಲ ಮಾತ್ರೆಗಳ ದುಂಬುದ ಪೀಳಿಗೆ ಒಂಜಿ ಮಾದರಿ ಅವಡು ಪಂಡು ಯಾನ್ ಇಂಥ ದಿನಟು ಆರ್ನ ಆ ಒಂಜಿ ಅಂತಿಮ ದರ್ಶನದ ಸಮಯಡು ಪನ್ನೊಂದುಳ್ಳೆ ಆರು ಎಡ್ಡೆ ಒಂಜಿ ರೀತಿಡು ಆ ದೇವರನ್ನ ಪಾದ ಸೇರಿದೇರು ಸದ್ಗತಿ ಕಡೆ ಬಂದು ನಾರಾಯಿಸುವೆ.
ಕಣ್ಣ ಕೊಡ್ತೀವಿ ಮುಗಿಡಿ ಅಡ್ಡಂ ಬಿದ್ನರ ಅಡ್ಡಂ ಬಿದ ರಾಶಿ ಕೋರಿ ಕಣ್ಣ മുന്നാട്ടിലെ സഭയിലും അച്ഛന്മാരിലും താനേക്കാരിലും അപ്പോൾ ഔത്ത ജപം പുറത്ത് വെപ്പിക്കും കേൾപ്പിച്ചുകൊണ്ട് നിങ്ങളെല്ലാം സമ്മതമല്ല. മുന്നാട്ടിലെ കാരണവർ അതേ പ്രകാരം ഔത്ത ജപം പുറത്ത് വെപ്പിച്ചോണം. 2 താനക്കാരെ 4 താനക്കാരെ ಅನ್ಯಾದ ಪ್ರಕಾರ ಔತ ಜಪಂ പുറത്ത് വെപ്പിച്ചോണം. 7 4 11 ತಾನೆಕಾರೆ ಅನ್ಯಾದ ಪ್ರಕಾರ ಔತ ಜಪಂ പുറത്ത് വെപ്പിച്ചോണം. സംസാരം മതി സംസാരത്തിന് അക്കോ പറഞ്ഞ മതി നോക്കി കാട് തിരികെ